ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಸಮಾಧಾನ ಇಲ್ಲದೇ ಇರೋದ್ರಿಂದ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಅವರ ಹೇಳಿಕೆ ಬಗ್ಗೆ ಅಸಮಾಧಾನ ಇದ್ರೆ ಟೀಕೆ ಮಾಡಿ, ಅದನ್ನ ಸ್ವೀಕರಿಸುತ್ತೇವೆ. ಆದರೆ ಅದನ್ನ ಬಿಟ್ಟು ಮೊಟ್ಟೆ ಎಸೆಯುವುದು ಸರಿಯಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೊಟ್ಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮಾರು 3 ಜನ 90 ಜನ ಶಾಸಕರಿದ್ದಾರೆ. MLC 70 ಜನ ನಾವು MLA ಇದ್ದೀವಿ. ಶಾಸಕಾಂಗ ಪಕ್ಷದಿಂದ ಅವ್ರನ್ನ ಅಧಿಕೃತ ನಾಯಕರು ಅಂತೇಳಿ ವಿಧಾನಸಭಾ ಅಧ್ಯಕ್ಷರು ಘೋಷಣೆ ಮಾಡಿ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅವರು ಸರ್ಕಾರದ ವೈಫಲ್ಯಗಳನ್ನು ತಿಳಿಬೇಕು, ಈ ವಿರೋಧ ಪಕ್ಷವಾಗಿ ಸರ್ಕಾರನ ಕೇಳಬೇಕು ಅಂತ ಹೇಳಿ ಅವರಿಗೆ ಆಸ್ಥಾನ. ಅವರೊಂದು ವ್ಯಕ್ತಿ ಅಲ್ಲ, ಸಂವಿಧಾನಬದ್ಧವಾಗಿ ಅವ್ರಿಗೊಂದು ಅಧಿಕಾರ. ಅವರು ಸರ್ಕಾರದ ಆಡಳಿತದ ಬಗ್ಗೆ ಸಮಾಧಾನ ಇಲ್ಲದೆ ಇರೋದ್ರಿಂದ ಅವರು ಪ್ರವಾಸ ಮಾಡ್ತಾರೆ. ಅವ್ರ ಹೇಳಿಕೆಗಳು, ಅವ್ರ ಮಾತು ಸಮಾಧಾನ ಇಲ್ಲದೆ ಇರ್ಬೋದು. ಟೀಕೆ ಮಾಡಿ, ನಿಮ್ಮೆಲ್ಲ ಟೀಕೆನೂ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ. ಅದು ಬಿಟ್ಟು ಬಟ್ಟೆ ಎಸ್ಬಿಡೋದು ಕಂಪೌಂಡನ್ನು ರಾಜಕಾರಣದಲ್ಲಿ ಇರ್ತದೆ. ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಸಮರ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.